ನಮಸ್ಕಾರ. ಸೆಣಸಿ ಪಡೆದ ವಿವಿಧತೆಯಲ್ಲಿ ಏಕತೆಯ ಜೀವಂತ ಸಾಕ್ಷಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಬೇಟೆಯಾಡು, ಊಟ ಮಾಡು, ಹುಡುಕಿ ನೋಡು, ತಿಂದು ಬಿಡು ಎಂದು ಲಕ್ಷಾಂತರ ವರ್ಷ ಕಳೆದ ಮಾನವನು ಬೇಸಾಯ ಎಂದು ಆರಂಭಿಸಿದಾಗ ಬಹುಫಲದ ಕನಸು ಕಂಡುದಕ್ಕೆ ಗಮನಿಸೋಣ. ಈ ಲೋಕವು ನಮಗೆ ಬೇಕಾದ್ದನ್ನೆಲ್ಲ ಕೊಟ್ಟಿದೆ. ನಮ್ಮ ಬೇಡಿಕೆಗೆ ಅವು ಸಾಕು. ನಾವು ಹಾಳು ಮಾಡುವುದಾದರೆ ಅವು ಸಾಲುವುದಿಲ್ಲ. ಊಟಕ್ಕಿಲ್ಲದೆ ಹಲವರು ನರಳುವ ಭಾರತದಲ್ಲಿ, ಈ ಪ್ರಪಂಚದಲ್ಲಿ ನಿತ್ಯ ಊಟ, ಕಾಯಿಪಲ್ಲೆ, ಹಣ್ಣುಗಳಿತ್ಯಾದಿಯನ್ನು ಕಸದ ಪಾಲು ಮಾಡುವವರಿದ್ದಾರೆ. ಹೀಗಿರುವಾಗ ನಮ್ಮ ವಿಜ್ಞಾನಿಗಳು ಪ್ರಕೃತಿ ಕೊಟ್ಟದ್ದು ಬರೇ ಹಾಳು ಮಾಡಲು, ನಿರ್ವಂಶ ಮಾಡಲು ಕಲಿತರೆ ಸಾಲದು, ಅದನ್ನು ವೃದ್ಧಿಸಬೇಕು ಎಂಬ ದಿಟ್ಟಿಯಿಂದ ಹಲವು ಹೆಜ್ಜೆಗಳನ್ನು ಇಟ್ಟು ಯಶಸ್ವಿಯಾಗಿದ್ದಾರೆ. ಇದು ಇಂದಿನಿಂದ ಅಲ್ಲ. ಮಾನವನು ಕೃಷಿಕಾಯಕ ಆರಂಭಿಸಿದ 11 ವರ್ಷಕ್ಕೆ ಹಿಂದಿನಿಂದಲೂ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯುತ್ತಲೇ ಬಂದಿದೆ. ಮನುಷ್ಯನು ಬೇಸಾಯ ಮಾಡುವುದಕ್ಕೆ ಮೊದಲು 2 ಕೆಲಸ ಮಾಡುತ್ತಿದ್ದ. ಒಂದು, ಬೇಟೆಯಾಡಿ ಮಾಂಸ ತಿನ್ನುವುದು. ಇನ್ನೊಂದು, ನಿಸರ್ಗದತ್ತ ಹೂವು, ಹಣ್ಣು, ಎಲೆ, ಗಡ್ಡೆ ಇತ್ಯಾದಿ ಒಟ್ಟು ಮಾಡಿ ಭುಂಜಿಸುವುದು. ಅಂದರೆ 11ರಿಂದ 12,000 ವರ್ಷ ಹಿಂದಿನವರೆಗೆ ಲಕ್ಷಾಂತರ ವರ್ಷ ಆಗಿನ ಪಾಲಿಯೋಲಿಥಿಕ್ ಮಾನವರು ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮೂಲಕ ಬದುಕಿದ್ದರು. ಅಲೆಮಾರಿ ಮಾನವ ನೆಲೆಯಾಗತೊಡಗಲು ಕಾರಣವೇ ಕೃಷಿ. ಹಾಗೆ ಬೇಸಾಯ ಆರಂಭಿಸಿದಾಗ ಪ್ರಕೃತಿಯಲ್ಲಿ ಸಿಕ್ಕ ಬೀಜಗಳಲ್ಲಿ ಉತ್ತಮವಾದವುಗಳನ್ನು ಆರಿಸಿ ನೆಡುತ್ತಾ ಬಂದುದರಿಂದ ಅವುಗಳ ಫಲಗಳಲ್ಲಿ ಕೂಡ ಸಾಕಷ್ಟು ಉತ್ತಮಿಕೆಗಳು ಆತನಿಗೆ ಕೊಡುಗೆಯಾಗಿ ಸಿಕ್ಕವು. ಕೆಲವು ಮಿಶ್ರ ತಳಿಗಳಾಗಿ ಅವನನ್ನು ಅಚ್ಚರಿಯಲ್ಲಿ ಕೆಡವಿದವು. ಅನಂತರ ಆತನು ಕಸಿ ಮೂಲಕ ತಳಿಗಳನ್ನು ಮತ್ತಷ್ಟು ಉತ್ತಮಗೊಳಿಸಿದ. ಆಧುನಿಕ ಕಾಲದಲ್ಲಿ ವಿಜ್ಞಾನಿಗಳು ಹೊಸ ಹೊಸ ತಳಿ ಕೊಟ್ಟರು. ಕಡಿಮೆ ಅವಧಿಯಲ್ಲಿ ಫಲ ಬಿಡುವ ತಳಿ ಕಂಡುಹಿಡಿದರು. ಹೆಚ್ಚು ಉತ್ಪಾದನೆ ಕೊಡುವವುಗಳನ್ನು ಕೂಡ ಕಂಡುಹಿಡಿದರು. ಹೆಚ್ಚು ಬಾಳುವವುಗಳನ್ನು ಆವಿಷ್ಕರಿಸಿದರು. ಕಸಿಯ ಮೂಲಕ ಫಲಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತಾ ಬಂದರು. ಭಾರತವನ್ನೇ ತೆಗೆದುಕೊಂಡರೆ ಸ್ವಾತಂತ್ರ್ಯ ಸಿಕ್ಕಾಗ 33 ಕೋಟಿ ಜನಸಂಖ್ಯೆಯ ಹೊಟ್ಟೆ ತುಂಬಿಸಲು ಪಡಿಪಾಟಲು ಪಡುತ್ತಿದ್ದ ದೇಶ ಇಂದು 146 ಕೋಟಿ ಮಂದಿಯ ಹೊಟ್ಟೆಗೆ ಕೊಡಬಲ್ಲಷ್ಟು ಆಹಾರ ಉತ್ಪಾದನೆ ಮಾಡುತ್ತಿದೆ. ಇದು ಹಸಿರು ಕ್ರಾಂತಿಯ ಫಲ. ಇದರ ನಡುವೆ ಕೆಲವರಿಗೆ ಸಿಗದಂತೆ ಮಾಡಿರುವುದು ಪಟ್ಟಭದ್ರ ಹಿತಾಸಕ್ತಿಗಳ ಬಲೆಯಾಗಿದೆ. ಕಸಿ ಕಟ್ಟುವುದು ಇಲ್ಲವೇ ಟ್ರೀ ಗ್ರಾಫ್ಟಿಂಗ್ ಅಂದರೇನು? ಇದರಲ್ಲಿ ಕಡಿಮೆ ಗುಣಮಟ್ಟದ್ದಕ್ಕೆ ಹೆಚ್ಚು ಗುಣಮಟ್ಟದ್ದನ್ನು ಕಸಿ ಮಾಡುವುದು. ಒಂದು ಮರದಲ್ಲಿ ಹಲವು ಫಲ ನೀಡುವಂತೆ ಕಸಿ ಮಾಡುವುದು, ಹಣ್ಣಿನ ಮರದಲ್ಲಿ ತರಕಾರಿಯಾಗುವಂತೆ ಮಾಡುವುದು ಇತ್ಯಾದಿ ಅದ್ಭುತ ಕಲೆಗಾರಿಕೆಗಳೂ ಇದೆ. ಇನ್ನು ಕೆಲವರಿಗೆ ಈ ಕಸಿ ಒಂದು ಹವ್ಯಾಸ. ಅದರಿಂದ ಏನಾದರೂ ಸಾಧಿಸಬೇಕು ಎಂದು ಅವರು ಕೆಲಸ ಮಾಡುವುದಿಲ್ಲ. ಆದರೆ ಕೆಲವರು ಅದ್ಭುತಗಳನ್ನು ಸಾಧಿಸಿದ್ದಾರೆ. ಉದಾಹರಣೆಗೆ ಕಲಿಮುಲ್ಲಾ ಖಾನ್ರ ಸಾಧನೆಯನ್ನು ಗಮನಿಸಬಹುದು. ಅವರು ಒಂದು ಮಾವಿನ ಮರವು 300 ಬಗೆಯ ಮಾವಿನ ಹಣ್ಣನ್ನು ನೀಡುವಂತೆ ಮಾಡಿದ್ದಾರೆ. ಅತಿ ಸಿಹಿ ಫಲದಿಂದ ಸಾಮಾನ್ಯ ಮಾವಿನ ಹಣ್ಣಿನವರೆಗೆ ವಿವಿಧತೆಯಲ್ಲಿ ಏಕತೆ ಎನ್ನುವುದಕ್ಕೆ ಜೀವಂತ ಸಾಕ್ಷಿ ಈ ಮಾವಿನ ಮರ. ಕೆಲವು ಮರಗಳು ಒಂದು ಹಣ್ಣು ಕೊಡುವುದಿಲ್ಲ, ಕೆಲವು ಮರಗಳು ಬುಟ್ಟಿ ಬುಟ್ಟಿ ಹಣ್ಣು ಕೊಡುತ್ತವೆ. ಹೀಗಿರುವಾಗ ಒಂದೇ ಒಂದು ಮಾವಿನ ಮರವು 300 ಬಗೆಯ ಮಾವನ್ನು ತಿನ್ನಿ ಎಂದು ಕೊಡುತ್ತದೆ ಎಂದರೆ ಅಚ್ಚರಿ ತಾನೆ? ಅದೇಗೆ ನೋಡೋಣ ಬನ್ನಿ. ಉತ್ತರ ಪ್ರದೇಶದ ಮಲಿಹಾಬಾದ್ ಪ್ರದೇಶ ಮೊಘಲರ ಕಾಲದಲ್ಲಿ ಅರಮನೆಗೆ ಮಾವಿನ ಹಣ್ಣು ಪೂರೈಸುತ್ತಿದ್ದ ಪ್ರದೇಶ. ಈ ಮಲಿಹಾಬಾದಿನ ಕಲಿಮುಲ್ಲಾ ಖಾನ್ ಮ್ಯಾಂಗೋ ಮ್ಯಾನ್ ಎಂದೇ ಪ್ರಸಿದ್ಧ. ಇವರ ಕೃಷಿ ಮತ್ತು ಕಸಿಯ ಪ್ರಪಂಚ ಬಹಳ ವಿಸ್ತಾರವಾದುದು. ಅದರಲ್ಲಿ ಲೋಕೋತ್ತರವಾದುದು ಒಂದು ಮಾವಿನ ಮರ. 100 ವರ್ಷದ ಪ್ರಾಯದ ಈ ಮಾವಿನ ಮರವನ್ನು 50 ವರ್ಷಗಳ ಹಿಂದೆ ಕಲಿಮುಲ್ಲಾ ಖಾನ್ ತನ್ನ ಪ್ರಮುಖ ಪ್ರಯೋಗಶಾಲೆಯಾಗಿ ಮಾಡಿಕೊಂಡರು. ಅದು ಅವರು ಹೇಳಿದಂತೆ ಕೇಳಿದ್ದರಿಂದ ಇಂದು 300 ಜಾತಿಯ ಮಾವನ್ನು ಒಂದೇ ಮರದಲ್ಲಿ ಕೊಡುತ್ತದೆ. 17ರ ಪ್ರಾಯದಲ್ಲಿ ಕಸಿ ಪ್ರಯೋಗ ಆರಂಭಿಸಿ ಆರಂಭದಲ್ಲಿ ಸೋಲುಂಡರು, ಮುಂದೆ ಅದರಲ್ಲಿ ಯಶಸ್ಸಿನ ಶಿಖರವನ್ನೇ ಏರಿದ್ದಾರೆ ಇವರು ಎನ್ನಬಹುದು. ಕಲಿಮುಲ್ಲಾ ಖಾನ್ರ ತೋಟದಲ್ಲಿ 600 ಬಗೆಯ ಮಾವುಗಳು ಇದೆ. ಬಹುತೇಕ ಕಸಿ ಮೂಲಕ ಒಂದೇ ಮರದಲ್ಲಿ 10 ಫಲ ಎನ್ನುತ್ತಾ ಕೊಡುವವುಗಳಾಗಿದೆ. ತೋಟಗಾರಿಕೆಯಲ್ಲಿ ಕಸಿಯದು ಬಹಳ ಫಲವೇ ಫಲದಾಯಕ ಎನ್ನುವಂತಾಗಿದೆ. ಸಣ್ಣ ಕಾಂಡ ಇಲ್ಲವೇ ಬೇರಿನ ಮಟ್ಟದಲ್ಲಿ ಕಸಿ ಕಟ್ಟುತ್ತಾರೆ. 2 ಕಡ್ಡಿಗಳನ್ನು ಅಡ್ಡ ಕೊಯ್ದು ಜೋಡಿಸಿ ಇಲ್ಲವೇ ಒಂದು ಕಡ್ಡಿಯ ಸಿಪ್ಪೆ ತೆಗೆದು ಅದರಲ್ಲಿ ಇನ್ನೊಂದನ್ನು ಕೂಡಿಸಿ ಕಸಿ ಕಟ್ಟುತ್ತಾರೆ. ಇನ್ನೊಂದು ಬಗೆಯದೆಂದರೆ ಒಂದು ಕಡ್ಡಿಯನ್ನು ಕಸಿತಂತ್ರದಲ್ಲಿ ಪ್ರತ್ಯೇಕವಾಗಿ ಬೇರು ಬರುವಂತೆ ಮಾಡುವುದಾಗಿದೆ. ಕಸಿಯಲ್ಲಿ ಮರವನ್ನು ಕುಳ್ಳವಾಗಿಸುವ ತಂತ್ರಜ್ಞಾನವೂ ಸೇರಿದೆ. ಹಾಗಾಗಿ ಇಂದು ನೆಲದಲ್ಲೇ ಫಲ ನೀಡುವ ತೆಂಗು, ಹಲಸು ಮೊದಲಾದವುಗಳನ್ನು ನೋಡಬಹುದು. ಹೈಬ್ರಿಡ್ ಎಂದರೆ ಹೆಚ್ಚು ಫಲ ಎಂದು ಅರ್ಥ.
ಹೈಬ್ರಿಡ್ ತಳಿಗಳನ್ನು ಪಡೆಯಲು ಪ್ರಾಯೋಗಿಕ ಹಂತದಲ್ಲಿ ಕಸಿ ತಂತ್ರಜ್ಞಾನವನ್ನೇ ಬಳಸುತ್ತಾರೆ. ಅಷ್ಟೇ ಅಲ್ಲ, ಮರವು ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳುವುದಾಗಿ ಒಗ್ಗಿಸುವುದು, ಮರದ ವಿನ್ಯಾಸವನ್ನು ನಮಗನುಕೂಲವಾಗುವಂತೆ ಮೂಡಿಸುವುದೆಲ್ಲ ಕಸಿ ತಂತ್ರಜ್ಞಾನದಲ್ಲಿ ಸಾಧ್ಯ. ಒಂದು ಕುರ್ಚಿಯಂತೆ ಮರದ ಕಾಂಡ ರೂಪಿಸುವುದು, ಮರದ ಒಂದು ಭಾಗದಲ್ಲಿ ಗೆಲ್ಲುಗಳು ಜಾಲರಿಯಂತೆ ಹರವು ಪಡೆಯುವಂತೆ ಮಾಡುವುದು ಎಂದೆಲ್ಲ ತೋಟಗಾರಿಕೆಯ ಜಾದು ಸಾಧಿತವಾಗಿದೆ. ಮರಗಳ ಕವಲುಗಳಲ್ಲದೆ, ಟೊಂಗೆಗಳಲ್ಲದೆ ಸಣ್ಣ ಮೊಳಕೆಗಳನ್ನು ಕೂಡ ಕಸಿಗೆ ಬಾಗಿಸುವಲ್ಲಿ ತಜ್ಞರು ಯಶಸ್ವಿಯಾಗಿದ್ದಾರೆ. ಆಂಜಿಯೋಸ್ಪೆರ್ಮ್ಸ್ ಎನ್ನುವುದು ನಾವು ಪಡೆಯುವ ಫಲಗಳನ್ನು ನೀಡುವ ಎಲ್ಲ ಸಸ್ಯಗಳನ್ನು ಒಳಗೊಂಡ ಮಾರ್ಗವಾಗಿದೆ. ಬೇಸಾಯ ಎಂಬುವುದು ಏಕದಳ, ದ್ವಿದಳ ಧಾನ್ಯಗಳಂಥ ಗದ್ದೆ ಬೇಸಾಯಗಳಿಗೆ ಸಂಬಂಧಿಸಿದೆ. ಆದರೆ ಹೂವು ಹಣ್ಣು ಬೆಳೆಯುವುದೆಂಬುದನ್ನು ಅಗ್ರಿಕಲ್ಚರ್ ಬದಲು ಹಾರ್ಟಿಕಲ್ಚರ್ ಎನ್ನುತ್ತಾರೆ. ಅಂದರದು ತೋಟಗಾರಿಕೆ. ತೋಟಗಾರಿಕೆ ಬೆಳೆ ಎನ್ನುವುದು ಮುಖ್ಯವಾಗಿ ಬಹುತೇಕ ವಾಣಿಜ್ಯ ಬೆಳೆ ಎನಿಸಿಕೊಂಡಿರುತ್ತದೆ. ಇವೆಲ್ಲದರ ನಡುವೆ ಕಸಿಯು ತಾತ್ಕಾಲಿಕ ಖುಷಿಯ ವಿಚಾರ, ದೀರ್ಘಕಾಲದಲ್ಲಿ ಅದು ಅಪ್ರಸ್ತುತ ಎನ್ನುವವರೂ ಇದ್ದಾರೆ. ಮನುಷ್ಯನು ಸ್ವಲ್ಪ ಹೆಚ್ಚು ನರಗಳ ಮಿದುಳು ಹೊಂದಿರುವ ಜೀವಿ. ಅದನ್ನು 15% ಮಾತ್ರ ಬಳಸಿಕೊಳ್ಳುತ್ತಿದ್ದಾನೆ. ಅದನ್ನು ಕೆಲವರು 18% ಬಳಸುತ್ತಾರೆ. ಅವರ ಚಟುವಟಿಕೆಯು ಮಾಮೂಲಿಯನ್ನು ತುಸು ಮೀರಿದ್ದಾಗಿರುತ್ತದೆ. ಆದ್ದರಿಂದ ಕೆಲವರು ತರಲೆ ಮಾಡಲು ಮಿದುಳಿಗೆ ಹೆಚ್ಚುವರಿ ಕೆಲಸ ಕೊಡಬಹುದು. ಕೆಲವರು ಬಹುಫಲ ಬಯಸಿ ಕಸಿಫಲ ಕೊಯ್ಯಬಹುದು. ಎಲ್ಲವೂ ಎಣಿಸಿದೊಡೆ ನನಸಲ್ಲ, ಸೆಣಸಿ ನಡೆದೊಡೆ ನನಸು ಎನ್ನುತ್ತಾ ಮುಂದುವರಿಯುವುದೇ ಮಾನವನ ಬದುಕಾಗಿದೆ. ಮಿದುಳು ಅವರವರ ಇಷ್ಟದಂತೆ ಬಳಕೆಯಾಗುತ್ತದೆ. ಅದನ್ನು ಸುಫಲದತ್ತ ಬಳಸಿದಾಗ ತೋಟಗಾರಿಕೆಯಲ್ಲಿ ಸಫಲತೆ ಸಿಗುತ್ತದೆ. ಅದೇ ಹಸಿರು ಕ್ರಾಂತಿಯ ಮಂತ್ರ ಎನ್ನುತ್ತಾ ಸೆಣಸಿ ಪಡೆದ ವಿವಿಧತೆಯಲ್ಲಿ ಏಕತೆಯ ಜೀವಂತ ಸಾಕ್ಷಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.